ಅಧಿಕಾರಿಗಳು ಬೂದ್ನೂರಿಗೆ ಬಂದಿದ್ದನ್ನ ಸಂಜೆ ಡ್ರೈವ್ ಮುಖಾಂತರ ಮುತ್ತತ್ತಿ ಫಾರೆಸ್ಟ್ ಓಡ್ಸೋಕ್ಕೆ ನೋಡಿದ್ದಾರೆ. ಬಟ್ ಒಂದು ಸಮಸ್ಯೆ ಏನಂದರೆ ಗಣೇಶ ವಿಸರ್ಜನೆ ಹಳ್ಳಿಗಳಲ್ಲಿ ನಡೀತಾ ಇರೋದ್ರಿಂದ ಅಲ್ಲೂ ಪಟಾಕಿ ಗಿಟಾಕಿ ಎಲ್ಲ ಸಿಡಿಸಿ ತಮಟೆ ಸೌಂಡಿಗೆ ತೊಂದರೆ ಆಗಿ ವಾಪಸ್ ಸಿಟಿಗೆ ಬಂದುಬಿಟ್ಟಿದೆ. ಸ್ವಲ್ಪ ಇದು ಅಪಾಯಕಾರಿ, ಯಾಕಂದರೆ ಜನ ಪ್ರದೇಶ ಇದು. ಈಗ ನಾನು ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ SP ಅವ್ರಿಗೆ ಇಬ್ಬರಿಗೂ ಮಾತಾಡಿದ್ದೀನಿ. ಇವತ್ತು ಈ ಭಾಗದಲ್ಲಿ ಮದ್ದೂರು, ಮಳವಳ್ಳಿ, ಆ ಕಡೆ ಚನ್ನಪಟ್ಟಣ, ಕನಕಪುರ ಈ 4 ತಾಲೂಕು ಭಾಗದಲ್ಲಿ 5 ಗಂಟೆ ಒಳಗಡೆ ಗಣಪತಿ ಬಿಡಂಗೆ ಮಾಡಿ 5 ಗಂಟೆ ಮೇಲೆ ಯಾರು ಬಿಡೋದು ಬೇಡ ಅಂತ ಹೇಳಿ ಅಂತ ಸೂಚನೆ ಕೊಡೋಕ್ಕೆ ನಾನು ಕೇಳ್ಕೊಂಡಿದ್ದೀನಿ. ಈಗ SP ಅವರು ನಮ್ಮ SP ಅವರು ನಮ್ಮ ಜಿಲ್ಲಾ ವ್ಯಾಪ್ತಿಯಲ್ಲಿ ಹೇಳಿದ್ದಾರೆ. ಉಪಮುಖ್ಯಮಂತ್ರಿಗಳು ಅವರು ರಾಮನಗರ ಜಿಲ್ಲಾ ವ್ಯಾಪ್ತಿಯಲ್ಲಿ ಹೇಳಿದ್ದಾರೆ ಆಲ್ರೆಡಿ. ಸಂಜೆ 5 ಗಂಟೆ ನಂತರ ನಮ್ಮ ಅಧಿಕಾರಿಗಳು ಯಶಸ್ವಿಯಾಗಿ ಅದನ್ನು ಕಾಡಿಗೆ ಕಳಿಸುವಂಥ ಕೆಲಸ ಮಾಡ್ತಾರೆ. ಬೂದ್ನೂರಲ್ಲೂ ನಷ್ಟ ಆಗಿದೆ, ಅದನ್ನು ಸರ್ವೆ ಮಾಡ್ತಾಯಿದ್ದಾರೆ. ಇವತ್ತು ಇದು ನಮ್ಮ ಮುಂದೆ ಇಲ್ಲೇ ಪಕ್ಕದಲ್ಲೇ ಇದೆ, ಇದು ಹಾನಿ ಆಗಿದೆ. ಮತ್ತು ಸರ್ಕಾರದಿಂದ ಅದಕ್ಕೆಲ್ಲ ನಾವು ಪರಿಹಾರ ಕೊಡ್ತೀವಿ. ಹೌದೌದು, ಮಂಡ್ಯ ಇತಿಹಾಸದಲ್ಲಿ ಇದೆ ಫಸ್ಟ್ ಟೈಮ್. ಅದರಲ್ಲೂ ಇನ್ನೊಂದು ಅರ್ಧ ಕಿಲೋಮೀಟ್ರ್ ಹೋದರೆ ಸಿಟಿ ಬರುತ್ತೆ, ಎದುರುಗಡೆ ಚಿಕ್ಕಮಂಡ್ಯ ಇದೆ. ಅದೇ ನಮಗೆ ಆತಂಕ. ಅದಕ್ಕೆ ಇಲ್ಲಿ ಜನರ ಹತ್ರನೂ ಮನವಿ ಮಾಡೋದು, ಸುಮ್ಮನೆ ತಾವು ಮೋಜಿಗೆ ಕಿರ್ಚೋದು ಅದೆಲ್ಲ ಮಾಡಬೇಡಿ. ಅದು ಸ್ವಲ್ಪ ಡಿಸ್ಟರ್ಬ್ ಆದರೆ ಸಿಟಿ ಒಳಗೆ ಬಂದುಬಿಡುತ್ತೆ. ಸಿಟಿ ಒಳಗೆ ಬಂದರೆ ಭಾಳ ಅಪಾಯ ಎದುರಿಸ್ಬೇಕಾಗತ್ತೆ. ಅದರಿಂದ ಜನಗಳಲ್ಲೂ ಮನವಿ, ಆನೆ ನೀವು ನೋಡಿರ್ತೀರಿ, ಇಲ್ಲಿ ಬಂದು ತೊಂದರೆ ಕೊಡಬೇಡಿ ಅಂತ ಕೇಳ್ಕೊತೀನಿ. ಅಂದರೆ ಪಟಾಕಿ ಹೊಡಿತಾರೆ. ಈಗ ಗಣಪತಿ ಅಂದರೆ ಸುಮ್ಮನೆ ಕರ್ಕೊಂಡು ಹೋಗ್ಬಿಡಲ್ಲ ಯಾರೂ. ಪಟಾಕಿ ಮ್ಯೂಸಿಕ್ ಎಲ್ಲ ಹಾಕ್ತಾರೆ. ಅದು ಹೋಗೋವಾಗ ಆ ಸೌಂಡ್ಗೆ ಎತ್ತ ಬಿತ್ತ ಹೋಗ್ತಾಯಿದೆ. ನಿನ್ನೆ ಆಗಿರೋದೇ ಅದು. ಇವರು ಅಪ್ ಟು ಬೇಲೂರವರೆಗೂ ಹೋಗಿದೆ. ಅಲ್ಲಿ ಗಣೇಶ ಸೌಂಡ್ಗೆ ವಾಪಸ್ ಬಂದುಬಿಟ್ಟಿದೆ. ಇವತ್ತು ಅದಕ್ಕೆ ನಮ್ಮ SP ಅವ್ರನ್ನ ಕೇಳ್ಕೊಂಡಿದ್ದೀವಿ, ಅಲ್ಲಿ ರಾಮನಗರದವ್ರನ್ನ ಕೇಳಿದ್ದೀವಿ. 5 ಗಂಟೆ ಒಳಗಡೆ ಏನೇ ಗಣಪತಿ ಇದ್ದರೂ ಇವತ್ತು ಬಿಡಿಸಿ, ಇಲ್ಲಾಂದರೆ ಇವತ್ತು ಸ್ಟಾಪ್ ಮಾಡಿಸಿ ಇದು ಕಾಡಿಗೆ ಹೋದ್ಮೇಲೆ ನಾಳೆ ನೋಡೋಣ ಅಂತ. ಥ್ಯಾಂಕ್ ಯು.